ನಮಸ್ತೆ ಕರ್ನಾಟಕ. ಈ ಕತೆ ಪ್ರಾರಂಭ 2005ರಲ್ಲಿ ದಿನಾಂಕ ಫೆಬ್ರವರಿ 22. ಅವತ್ತು ರಂಗಪಂಚಮಿ ಆಗಿತ್ತು. ಅವತ್ತು ನಮ್ಮ ಸಂಬಂಧಿಕರ ಮದುವೆ. ಆವಾಗ ನನಗೆ ಚಿಕ್ಕ ವಯಸ್ಸು, ಸುಮಾರು 9 ವರ್ಷ ಇರಬೇಕು. ನಮ್ಮ ಅಮ್ಮ ಒಂದು ದಿನ ಮುಂಚೆನೇ ಆ ಮದುವೆ ಲಿಬ್ಬನ ಕರೆಯೋದಕ್ಕೆ ಹೋಗಿದ್ರು. ಮದುವೆ ಅಂದರೆ ನಮ್ಮ ಓಣಿಯಲ್ಲಿ ತುಂಬ ಸಡಗರ ಸಂಭ್ರಮದಿಂದ ಮಾಡ್ತಾರೆ. ಇದು ಹಾಗೆ ಮಾಡುತ್ತಲೇ ಇದ್ರು. ಹೀಗೆ ಇರುವಾಗ ಅವತ್ತು ರಂಗ ಪಂಚಮಿಯಾಗಿರೋದ್ರಿಂದ ಎಲ್ಲ ಊರಲ್ಲಿ ಮತ್ತು ರಸ್ತೆಗಳ ಬಣ್ಣ ಆಡ್ತಿದ್ರು. ನಾವು ಮಾತ್ರ ಹುಣ್ಣಿಮೆ ದಿನದಂದು ಆಡಿ ರಂಗಪಂಚಮದಂದು ಮದುವೆ ಮಾಡ್ತಿದ್ದವು. ಅವತ್ತು ಸುಮಾರು 11:30 ಇರ್ಬೋದು. ಮದುವೆ ದಿಬ್ಬಣ ಬಂತು ಅಂತ ನಾನು ನಮ್ಮ ಅಮ್ಮನ ನೋಡಬೇಕು ಅಂತ ಹೋದೆ. ಆದರೆ ಅಮ್ಮ ಕಾಣಲಿಲ್ಲ. ಬದಲಿಗೆ ಮದುವೆ ಹೆಣ್ಣು ಕಂಡಿದ್ದು. ಅವಳನ್ನೇ ನೋಡುತ್ತಾ ನಿಂತುಬಿಟ್ಟಿದೆ. ಅವಳ ಹೆಸರು ಹೇಮಾ. ಹೆಸರು ಬದಲಾವಣೆ ಮಾಡಿದ್ದೇನೆ. ಅವಳೇ ಕತೆಗೆ ಸ್ಫೂರ್ತಿ. ಅವಳು ಸುಮಾರು 15 ವರ್ಷ ಇರಬೇಕು. ಇನ್ನೂ ಚಿಕ್ಕ ವಯಸ್ಸು ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂತ ನೋಡ್ತಾ ಇದ್ದೆ. ಅಂದಿನಿಂದ ಇಂದಿನವರೆಗೆ ಅವಳನ್ನೇ ನೋಡ್ತಾ ಇರ್ತೇನೆ. ಮದುವೆ ಮುಂಚೆ ಹುಡುಗನ ಬಗ್ಗೆ ಕೆಟ್ಟದಾಗಿ ಅವರು ಸಂಬಂಧಿಕರು ಆದಂಥ ಹುಡುಗನ ದೊಡ್ಡಪ್ಪನ ಮಗನ ಹೆಂಡತಿ, ಅಂದರೆ ಅತ್ತಿಗೆ ಅಥವಾ ವೈನಿ ಲೀಲಾ ಅವರು ಹೇಮಾ ಮನೆಯವರಿಗೆ ಹೇಳಿದರಂತೆ. ಹುಡುಗ ಸರಿಯಿಲ್ಲವೆಂದು ಮತ್ತು ಹುಡುಗ ವಿಪರೀತ ಕುಡಿಯುತ್ತಾನೆ ಎಂದು ಹೇಳಿದ್ರಂತೆ. ಆ ವಿಷಯ ಗೊತ್ತಿದ್ರೂ ಕೂಡ ಮದುವೆ ಆಯಿತು. ಹೇಗೆ ಅಂತ ಮುಂದೆ ಕಥೆಯಲ್ಲಿ ಹೇಳ್ತೇನೆ. ಮದುವೆ ಮುಂಚೆ ಹುಡುಗನ ತಾಯಿ ಮತ್ತು ಲೀಲಾಗೆ ತುಂಬ ಜಗಳವಾಗಿತ್ತು. ಅಂದಿನಿಂದ ಸರಿಯಾಗಿ ಅವರ ಜೊತೆ ಮಾತನಾಡ್ತಿರ್ಲಿಲ್ಲ. ಲೀಲಾ ಅವರ ಆಸೆ ಏನು ಅಂದರೆ ಅವಳಿಗೆ 2 ತಂಗಿಯರು. ಅದರಲ್ಲಿ ಒಬ್ಬರನ್ನು ಹೇಮಾ ಗಂಡನಿಗೆ ಮದುವೆ ಮಾಡಬೇಕು ಅಂತ. ಅದಕ್ಕೆ ಮದುವೆ ನಿಲ್ಲಿಸಲು ಈ ತರಹ ಹೇಳಿದ್ರಂತೆ. ಮದುವೆ ಆದ ನಂತರ ಎಲ್ಲವೂ ಚೆನ್ನಾಗಿತ್ತು. ಆದರೆ ಹೇಮಾ ಮದುವೆಗೆ ಮುಂಚೆನೇ ಒಬ್ಬ ಹುಡುಗನ ಇಷ್ಟಪಟ್ಟಿದ್ರಂತೆ. ಆ ಹುಡುಗ ಬೇರೆ ಯಾರೋ ಅಲ್ಲ, ಅದು ಲೀಲಾ ಅವರ ಸಂಬಂಧಿ. ಆಮೇಲೆ ಗೊತ್ತಾಗಿತ್ತು ಅಂದರೆ ಹೇಮಾ ಆ ಹುಡುಗ ತುಂಬ ಇಷ್ಟಪಟ್ಟಿದ್ಲು. ಅವನ ಜೊತೆ ಅಲ್ಲಿ ತಿರುಗ್ತಾ ಇದ್ರಂತೆ. ಅದಕ್ಕೆ ಅವರ ಮನೆಯವರು ಅವಳು ಶಾಲೆ ಬಿಡಿಸಿ ಮದುವೆ ಮಾಡಿದ್ರಂತೆ. ಆದರೂ ಅವಳು ಮದುವೆಯಾಗಿ ಗಂಡ ಇದ್ರೂ ಕೂಡ ಆ ಹುಡುಗ ಜೊತೆ ಸಂಬಂಧ ಹಾಗೆ ಇಟ್ಕೊಂಡಿದ್ಲು. ಆವಾಗವಾಗ ಭೇಟಿಯಾಗ್ತಿದ್ಲು. ಮನೆಯಲ್ಲಿ ಇರುವಾಗ ಫೋನ್ ಮಾಡೋದು ಮತ್ತು MSG ಮಾಡೋದು ಇದನ್ನೇ ಎಲ್ಲ ಮಾಡ್ತಿದ್ಲು.
ಇದೆಲ್ಲವೂ ಒಮ್ಮೆ ಮನೆಯಲ್ಲಿ ಅವರ ಅತ್ತೆ ಮಾವನಿಗೆ ಓಣಿಯಲ್ಲಿ ಇರುವ ಒಬ್ಬ ವ್ಯಕ್ತಿಯಿಂದ ಗೊತ್ತಾಗಿತ್ತು. ಆವಾಗ ಅವರು ಮನೆಯಲ್ಲಿ ತುಂಬ ಜಗಳವಾಗಿತ್ತು. ಆದರೆ ಅದನ್ನು ಗೊತ್ತಿಲ್ಲ. ಅವಳು ಗಂಡನ ಮಾತ್ರ ಅವಳು ಹೇಳಿದಂಗೆ ಕೇಳಬೇಕು ಆ ತರಹ ಇಟ್ಕೊಂಡಿದ್ಲು. ಆ ಜಗಳ ಆದ್ದರಿಂದ ಕೆಲವು ದಿನದ ಮಟ್ಟಿಗೆ ಆ ಹುಡುಗ ಜೊತೆ ಮಾತನಾಡೋದು ಅಥವಾ MSG ಮಾಡೋದು ನಿಲ್ಲಿಸಿದ್ಲು. ಹೀಗೆ ಇರುವಾಗ ಅದ್ಯಾವುದೋ ಕಾರಣಕ್ಕೆ ಅವಳು ಅವನ ಸಂಬಂಧ ದೂರ ಮಾಡಿದ್ಲು. ಆನಂತರ ಅವಳು ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಹೇಮಾಗೆ ಮತ್ತು ಅವಳ ಗಂಡನಿಗೆ ತುಂಬ ಜಗಳವಾಗ್ತಾ ಇರ್ತಿತ್ತು. ಅವಳ ಗಂಡ ವಿಪರೀತ ಕುಡಿತಿದ್ದ. ಬಂದ ಸಂಬಳವನ್ನು ಮನೆಯಲ್ಲಿ ಹೇಮಾ ಮತ್ತು ಅವರ ಅತ್ತೆ ಮಾವನಿಗೆ ಕೊಡ್ತಿರ್ಲಿಲ್ಲ. ಹೀಗಾಗಿ ಅವರು ಮಧ್ಯ ಈ ಕಾರಣಕ್ಕೆ ಜಗಳವಾಗ್ತಾ ಇರ್ತಿತ್ತು. Thank you so much for watching.